स्वयन्दर्शितस्वात्मसुखावबोधे जनस्य जाङ्गलिकायमाने संसारहालाहलमोहशान्ति अजं निर्विकल्पं निराकारमेकम् अजं निर्विकल्पं निराकारमेकं निरानन्दमानन्दमद्वैतपूर्णं निर्गुणं निर्विशेषं निरीहं परं निर्गुणं निर्विशेषं निरीहं परब्रह्मरूपं गणेशं भजेम. जस्टिस के.एस. हेगड़े ಚಾರಿಟೇಬಲ್ ಆಸ್ಪತ್ರೆ, ಎ.ಬಿ. ಶೆಟ್ಟಿ ದಂತ ವಿದ್ಯಾಲಯ, ಶ್ರೀ ಭಾರತಿ ನೇತ್ರ ಚಿಕಿತ್ಸಾಲಯ ಮುಜುಂಗಾವ್ ಇವರ ಎಲ್ಲರ ಸಹಯೋಗದಲ್ಲಿ ಇವತ್ತು ಇಲ್ಲಿ ವೈದ್ಯಕೀಯ ಮತ್ತು ದಂತ ತಪಾಸಣಾ ಶಿಬಿರ, ಕಣ್ಣಿನ ಶಿಬಿರ ಮತ್ತು ಚೂಂತಾರು ಸರ್ವಜನಿಕ ಭಟ್ ಪ್ರತಿಷ್ಠಾನ ಮತ್ತು ರಕ್ತನಿಧಿ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇವರ ವತಿಯಿಂದ ರಕ್ತದಾನ ಶಿಬಿರ ಕೂಡ ಇವತ್ತು ಆಯೋಜಿಸಲಾಗಿದೆ. ಇವತ್ತಿನ ಈ ಚಿಕ್ಕ ಕಾರ್ಯಕ್ರಮ ಆದಷ್ಟು ಬೇಗನೆ ಮುಗಿಸಿ ನಾವು ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ನಮ್ಮ ಸಂಪ್ರದಾಯದಂತೆ ಒಂದು ಚಿಕ್ಕ ಉದ್ಘಾಟನಾ ಸಮಾರಂಭ ಈಗ ನಡೀಲಿಕ್ಕಿದೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯು ನಮ್ಮ ವಿಟ್ಲದ ಬೆನಕ ಕ್ಲಿನಿಕ್ಕಿನ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಅರವಿಂದ್ ಅವರು ಉದ್ಘಾಟಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರು ಬೆನಕ ಕ್ಲಿನಿಕ್ ವಿಟ್ಲ ಸುಮಾರು 50 ವರ್ಷಗಳ ಹಿಂದೆ, ಅಂದರೆ ಈಗ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಅವರು ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯ ಕ್ಯಾಂಪ್ಗಳನ್ನು ಈಗಾಗಲೇ ಮಾಡಿ ಅತ್ಯಂತ ಯೋಗ್ಯವಾಗಿ ಮತ್ತು ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಗಣೇಶ್ ಮೋಹನ್, ಕಾರ್ಯಾಧ್ಯಕ್ಷರಾದ ಶ್ರೀ ಗಣೇಶ್ ಮೋಹನ್ ಕಾಶಿಮಠ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಹವ್ಯಕ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಬಾಲಸುಬ್ರಹ್ಮಣ್ಯ ಕವಿಕೋಡು ಇವರು ಇದ್ದಾರೆ. ಇವರು ಕೂಡ ನಮಗೆ ಸಂಪೂರ್ಣವಾದ ಈ ಕಾಲೇಜಿನ ಎಲ್ಲ ಚಟುವಟಿಕೆಗಳಿಗಿರ್ಬೋದು ಅಥವಾ ವಿವಿಧ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಳ್ಳುತ್ತಾ ನಮಗೆ ಸಂಪೂರ್ಣ ಸಹಕಾರ ನೀಡುವವರು. ಅವರಿಗೆ ಕೂಡ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾರೆ. ಬೆಕ್ಕಕಾಸರಗೋಡು ಹವ್ಯಕ ಮಹಾಜನ ಸಭಾ ಇದರ ಅಧ್ಯಕ್ಷರಾದ ಶ್ರೀ ಎನ್ ಕೃಷ್ಣ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ನಮ್ಮ ಜೊತೆ ಯಾವತ್ತೂ ನಿತ್ಯ ನೂತನವಾಗಿ ಸಹಕಾರ ಕೊಡ್ತಾ ಇರುವವರು. ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾರೆ. ಡಾಕ್ಟರ್ ಮುರಳಿ ಮೋಹನ ಚೂಂದ್ರ ಇವರು ಗೃಹರಕ್ಷಕ ದಳದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾದೇಶಕರಾಗಿದ್ದಾರೆ. ಅವರು ಇಲ್ಲಿ ಪ್ರತಿ ತಿಂಗಳು ಅನ್ನೋ ಹಾಗೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗೃಹರಕ್ಷಕ ದಳದ ಕಾರ್ಯ ಚಟುವಟಿಕೆ, ಒಂದು ಗೃಹರಕ್ಷಕ ದಳ ಇದೆ ಅಂತ ಯಾವಾಗ ಗೊತ್ತಾಯಿತು ಅಂದರೆ ಡಾಕ್ಟರ್ ಮುರಳಿ ಮೋಹನ ಚೂಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ. ಅವರ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಉದ್ದಗಲೂ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರ ಈ ಸೇವೆಯನ್ನು ಗುರುತಿಸುತ್ತಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು. ಯೋಗ ಅಂದ ಕೂಡಲೇ ಗೋಪಾಲಕೃಷ್ಣ ಭಟ್ ದೇಲಂಪಾಡಿ ಇವರ ಹೆಸರು ಇದೆ. ಅವರು ಕೂಡ ನಮ್ಮ ಕಾಲೇಜಿನ ಚಟುವಟಿಕೆ ಇರ್ಬೋದು ಅಥವಾ ಅವರ ವೈಯಕ್ತಿಕವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಮಾತ್ರ ಅಲ್ಲ, ಹೊರ ಜಿಲ್ಲೆಗಳಲ್ಲೂ ಅತ್ಯಂತ ಚಿರಪರಿಚಿತರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಭಟ್ ದೇಲಂಪಾಡಿ ಅವರನ್ನು ಕೂಡ ಆರ್ಥಿಕವಾಗಿ ಇವತ್ತಿನ ಈ ಕ್ಯಾಂಪಿನ ರೂವಾರಿ ಅನ್ಬೋದು. ನಮ್ಮ ನಿತ್ಯ ವಿಶ್ವವಿದ್ಯಾಲಯದ ಡೀನ್ ಆಗಿರುವಂತಹ ಮತ್ತು ನಮ್ಮ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾದ ಮತ್ತು ಈ ಹಿಂದೆ ಇದರ ಅಧ್ಯಕ್ಷರಾಗಿದ್ದ ಮತ್ತು ಈಗ ಗೌರವ ಸಲಹೆಗಾರರಾಗಿ ಮತ್ತು ಕಾಲೇಜಿನ ಮತ್ತು ಇಲ್ಲಿಯ ರುದ್ರ ಸಮಿತಿಯ ಅಥವಾ ಯಾವುದೇ ಇರ್ಬೋದು ಎಲ್ಲ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಮತ್ತು ಎಲ್ಲದರಲ್ಲಿ ಕ್ರಿಯಾಶೀಲರಾಗಿರುವ ಮತ್ತು ನಮಗೆ ಒಂದು ಸ್ಫೂರ್ತಿಯಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶಂಕರ್ ಅವರೇ, ಮುಂದೆ ದೀಪ
ದೀಪವನ್ನು ಬೆಳಗಿಸುವುದರ ಮೂಲಕ ಡಾಕ್ಟರ್ ಅರವಿಂದ್ರ ಅವರು ಉದ್ಘಾಟಿಸಬೇಕಾಗಿ ಈ ರಕ್ತದಾನ ಶಿಬಿರ ಮತ್ತು ತಪಾಸಣಾ ಕ್ಯಾಂಪ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ನಾನು ಅದನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಭಾರತೀಯ ವಿದ್ಯಾಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ KS ಇಂಡಿಯಾ ಚಾರಿಟೇಬಲ್ ಆಸ್ಪತ್ರೆ, AB ಶೆಟ್ಟಿ ದಂತ ವಿದ್ಯಾಲಯ, ಶ್ರೀ ಭಾರತೀಯ ನೇತ್ರ ಚಿಕಿತ್ಸಾಲಯ ಮುಜಂಗಾಂವ್ ಇದರ ಸಹಯೋಗದಲ್ಲಿ ವೈದ್ಯಕೀಯ ಮತ್ತು ದಂತ ತಪಾಸಣಾ ಶಿಬಿರ ಮತ್ತು ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಮತ್ತು ರಕ್ತನಿಧಿ ಸಹಕಾರಿ ವ್ಯಾಪಕ ಆಸ್ಪತ್ರೆ ಮಂಗಳೂರು ಇದರ ವತಿಯಿಂದ ರಕ್ತದಾನ ಶಿಬಿರ ಇದರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆ ನಾನು ಶುಭ ಹಾರೈಸುತ್ತಾ ಹಾಗೂ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ಅಭಿನಂದನೆ. ತಪಾಸಣಾ ಶಿಬಿರ ಹಾಗೂ ಚೂಂತಾರ ಸರೋಜಿನಿ ಪ್ರತಿಷ್ಠಾನ ಮತ್ತು ರಕ್ತನಿಧಿ ಸರ್ಕಾರಿ ವೆಲ್ಲಕ್ ಆಸ್ಪತ್ರೆ ಮಂಗಳೂರು ಇದರ ವತಿಯಿಂದ ರಕ್ತದಾನ ಶಿಬಿರ ಇದರ ಉದ್ಘಾಟನಾ ಸಮಾರಂಭ ಈಗ ಸಮಾಪನಗೊಳ್ತಾ ಇದೆ. ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ವತಿಯಿಂದ ಬೆಳ್ತಂಗಡಿ ತಾಲೂಕಿನ ಕರಾಯ ಗ್ರಾಮದ ಕುಪ್ಪೆಟ್ಟಿನಲ್ಲಿ ವಾಸಿಸುತ್ತಿರುವಂತಹ ಸುಲೈಮಾನ್ ಎಂಬುವರು 92 ವರ್ಷದ ವ್ಯಕ್ತಿ ಕಳೆದ 5 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ನಮ್ಮ ಚುಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ವತಿಯಿಂದ ಒಂದು ವೀಲ್ ಚೇರ್ ಗಾಲಿ ಕುರ್ಚಿಯನ್ನು ಇವತ್ತು ನೀಡ್ತಾ ಇದ್ದೇವೆ. ಸುಲೈಮಾನ್ ಅವರ ಪರವಾಗಿ ಅವರ ಸೊಸೆಯವರು ಇವತ್ತು ನಮ್ಮ ಪ್ರತಿಷ್ಠಾನದ ವತಿಯಿಂದ ಈ ಗಾಲಿ ಕುರ್ಚಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
ಸರಸ್ವತಿ ನಮ. ಅಗಾಧವಾದ ಮೆಮೊರಿ ಮತ್ತು ಏಕಾಗ್ರತೆ. ಯಾಕೆಂದರೆ ಇದು ಜ್ಞಾನ ಸಂಸ್ಕೃತಿಗೆ ಈಗೆಲ್ಲ ಯೋಗದಲ್ಲಿ ಹೀಗೆ ಮಾಡಿ ಈ ವಿದ್ಯಾರ್ಥಿಗಳು ಒಂದು ಕನಿಷ್ಠ ಒಂದು 10ರಿಂದ 20 ನಿಮಿಷ 108 ಬಾರಿ ಆ ಮಂತ್ರ ಹೇಳಬೇಕು. ಐಂ ಹ್ರೀಂ ಓಂ ಸರಸ್ವತಿ ನಮ. ಇದು ನಾನು ಬಂದವರಿಗೆ ಹೇಳಿಬಿಟ್ಟು ನಾನು ಹೇಳಬೇಕು. ಇದು ನೋಡಿ ಇಂಥ ಮಂತ್ರ ಬುದ್ಧಿ ಈ ರೀತಿ ಹೇಳ್ತಾರೆ. ಫೈರ್, ಏರ್, ಈ ಬೆಳೆಗಳಿಗೆಲ್ಲ ಎನರ್ಜಿ, ಅಗ್ನಿ, ಆಕಾಶ ನಾವು ಬಂದಾಗ ಸ್ವಲ್ಪ ಹೇಳಿಕೊಡ್ತಾ ಇದ್ದೀವಿ. ಮತ್ತು ಸೂರ್ಯ, ನವಗ್ರಹಗಳು ಸೂರ್ಯಾಯ ಚಂದ್ರಾಯ ಮಂಗಳ ಬುಧ ಶುಕ್ರ ಶನಿಶ್ಚ ರಾಹುಕೇತವೇ ನಮಃ ಅಂತೇಳಿ ಆ ನವಗ್ರಹಗಳ ಶಾಂತಿಗೆ ಈ ಮಂತ್ರ ಹಸ್ತಗಳನ್ನು ಮಾಡುವುದು. ಮುದ್ರ ವಿ ಕ್ಯಾನ್ ಪ್ರಾಕ್ಟೀಸ್ ಎನಿ ಟೈಮ್ ಎನಿವೇರ್, ಯಾವುದೇ ಟೈಮಲ್ಲಿ ಸಹ ಮಾಡ್ಬೋದು. ಇದು ಯಾವ ರೀತಿಯ ಗೊತ್ತು ಗೊತ್ತಿಲ್ಲ, ಬಟ್ ನಂಬಿಕೆ ಭಕ್ತಿ ಮಾಡ್ತೀವಿ. ಅಂದರೆ ನಮ್ಮ ಎನರ್ಜಿ ಎಲ್ಲ ಇಲ್ಲಿ ಹೊರಗೆ ಹೋಗಿ ವೇಸ್ಟ್ ಆಗ್ತಿದೆ, ಅದು ಒಳಗಡೆ Thank you.